ರಾಜಧರ್ಮ ಪಾಲಿಸುತ್ತೇನೆ ಎಂದು ಭಾಷಣದಲ್ಲಿ ಹೇಳಿದರೆ ಸಾಲದು. ಬಂಟ್ವಾಳದಲ್ಲಿ ಹಾಲಿ ಶಾಸಕರೊಬ್ಬರು ಪಾಲನೆಯಲ್ಲೂ ನಡವಳಿಕೆಯಲ್ಲೂ ಅದನ್ನು ಅನುಸರಿಸಲಿ ಎಂದು ಮಾಜಿ ಸಚಿವ ಬಿ ರಮಾನಾಥ್ ರೈ ಹೇಳಿದ್ದಾರೆ. ಬಂಟ್ವಾಳದಲ್ಲಿ ಮಾತನಾಡಿದ ಅವರು, ಶಾಸಕ ರಾಜೇಶ್ ನಾಯ್ಕ್ ಆಡಳಿತ ವೈಖರಿಯ ಕುರಿತು ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ದುಡ್ಡಿನಲ್ಲಿ ನಡೆಯುತ್ತಿರುವ ಕೋವಿಡ್ ಬಸ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಚರಿಸುವಾಗ ಬಿಜೆಪಿ ಬೆಂಬಲಿತ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಅದರ ಉಸ್ತುವಾರಿಗಳಾದರೆ ಬಿಜೆಪಿ ಆಡಳಿತ ರಹಿತ ಪಂಚಾಯತ್ಗಳಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಅದರ ಉಸ್ತುವಾರಿಗಳನ್ನಾಗಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಕಾರ್ಮಿಕ ಇಲಾಖೆ ಕಿಟ್ಗಳನ್ನು ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ವಿತರಿಸದೆ ಖಾಸಗಿ ವ್ಯಕ್ತಿಗಳ ಮನೆಯಲ್ಲಿ ವಿತರಿಸುವುದು ಯಾವ ರಾಜಧರ್ಮ ಎಂದು ರೈ ಪ್ರಶ್ನಿಸಿದ್ದಾರೆ. ತಾನು ಜನಪ್ರತಿನಿಧಿಯಾಗಿ ಪಕ್ಷ, ಜಾತಿ, ಮತಗಳ ಕುರಿತಾಗಿ ಯಾವುದೇ ತಾರತಮ್ಯ ಮಾಡದೆ ಜನಹಿತಕ್ಕಾಗಿ ಕೆಲಸ ಮಾಡಿದ್ದೇನೆ, ರಾಜಧರ್ಮ ಪಾಲಿಸಿದ್ದೇನೆ. ಹಾಲಿ ಶಾಸಕರು ಇದೇ ನೀತಿ ಅನುಸರಿಸಿದ್ದರೆ ಅವರ ರಾಜಧರ್ಮವನ್ನು ಒಪ್ಪಬಹುದಿತ್ತು ಎಂದು ಹೇಳಿದರು. ಸಮಸ್ಯೆಗೆ ಸ್ಪಂದನೆ ಮಾಡತಕ್ಕಂಥ ಉದ್ದೇಶ ಹೊಂದಿಲ್ಲ. ಯಾವಾಗಲೂ ಓಟು ಹೇಗೆ ಪಡೆಯುತ್ತೇವೆ ಅಂತ ಹೇಳುವಂಥದ್ದು. ಈ ಒಂದು ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿ ಬೇರೆ, ಹೆದ್ದಾರಿ ಪ್ರಾಧಿಕಾರ ಬೇರೆ. ಪ್ರಾಧಿಕಾರ ಈಗ ನಮ್ಮ ಬೆಂಗಳೂರು ಹೋಗುವಂತ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವರೇ ದೊಡ್ಡ ಮಂಜೂರಾತಿ ಮಾಡೋದು, ಅವರೇ ಇಂಪ್ಲಿಮೆಂಟೇಷನ್ ಮಾಡೋದಿಲ್ಲ. ಈ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಅವರ ಇಂಜಿನಿಯರಿಂಗ್, ಲೋಕೋಪಯೋಗಿ ಇಲಾಖೆ ಇಂಜಿನಿಯರಿಂಗ್ ಪ್ರತಿ ರಾಜ್ಯಕ್ಕೆ ಈ ಬಜೆಟ್ನಲ್ಲಿ ಅವರವರ ಶೇರ್ಗಳನ್ನು ರಾಜ್ಯಕ್ಕೆ ಕೊಡ್ತಾರೆ. ಎಷ್ಟು ಶೇರ್ ಕೊಡ್ತಾರೆ ಆ ಶೇರನ್ನು ಇವರಿಗೆ ಬೇಕಾದಂಥ ರಾಜ್ಯ ಸರ್ಕಾರ ಬೇಕಾದಂಥ ರಸ್ತೆಗೆ ಇಡುವುದು ಕ್ರಮ, ಅದಕ್ಕೆ ಒಪ್ಪಿಗೆ ಸಿಗುತ್ತೆ.